ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳಲೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡು ತೋರ್ಣಿಪೆ ನೀ ಕಥಾಮೃತವ. ಒಂದು ದಿನ ವೈಕುಂಠದಲ್ಲಿ ಹರಿ ಚಂದದಿರೆಯೊಡನೆ ಹರಿಯೂ ಒಂದು ದಿನ ವೈಕುಂಠದಲ್ಲಿ ಹರಿಚಂದದಿರೆಯೊಡನೆ ಓಲಗದಿಂದ ಮೆರೆಯುತ್ತಲಿರ್ದನತ್ಯಾನಂದದಿಂದ ಹರಿಯೋ ವೈಕುಂಠ ಎಂಬುದು ಇರುವಂತಹ ತಾಣಕ್ಕಿದ್ದ ಅಭಿಧಾನ, ಅಕುಂಠಿತವಾದದ್ದು ಎಂಬುದೊಂದು ಅರ್ಥ. ವೈಕುಂಠ ಎಂಬುದು ನನಗೂ ಹೆಸರು ಹೌದು, ನಾನಿರುವ ಲೋಕಕ್ಕೂ ಹೆಸರು ಹೌದು. ಸರಿ ಸರಿ ಸರಿ. ನ್ಯೂನಾತಿರೇಕಗಳಿಲ್ಲದ ದೋಷವರ್ಜಿತವಾದಂತಹ ಗುಣಪರಿಪೂರ್ಣವಾದಂತಹ ಧಾಮವಾದದ್ದರಿಂದ ಇದಕ್ಕೆ ವೈಕುಂಠ ಎಂಬುದು ಸಾರ್ಥಕವಾದ ಹೆಸರು. ಜೀವ ಪ್ರಪಂಚದ ಪರಮಗಮ್ಯವಾಗಿರುವುದು ವೈಕುಂಠವನ್ನು ಸೇರಬೇಕು, ಅದನ್ನೇ ಬಂಧನದಿಂದ ವಿಮುಕ್ತಿಯಾಗುವುದು ಅಂತ ತಿಳಿಯುತ್ತಾರೆ. ಯಾಕೆ ಇಲ್ಲಿಯೇ ಹೊಂದುವುದಕ್ಕೆ, ವೈಕುಂಠವನ್ನೇ ಸಾರಿ ಹೋಗುವುದಕ್ಕೆ ಜೀವ ಪ್ರಪಂಚ ತುಡಿತಾ ಇರ್ತದೆ ಅಂದ್ರೆ ದ್ವಂದ್ವಗಳಿಂದ ಕೂಡಿ ಸುಖ ದುಃಖಗಳಿಂದ ಒಡಗೊಂಡು ನ್ಯೂನಾತಿರೇಕಗಳ ಮಧ್ಯದಲ್ಲೇ ನಲುಗುತ್ತಾ ಬದುಕಿನ ಯಾನವನ್ನು ಮುನ್ನಡೆಸಬೇಕಾದದ್ದು ಅಲ್ಲಿದ್ದ ಪ್ರಪಂಚದ ಜೀವಿಗಳ ಪಾಡು. ಆ ಎಲ್ಲ ಕಷ್ಟ ಸಂಕಷ್ಟಗಳಿಂದ ವಿದೂರವಾಗಿ ಪರಮ ಸುಖಧಾಮವೆನಿಸಿದ ವೈಕುಂಠವನ್ನು ಹೊಂದಬೇಕು ಅಂತ ಅವರು ಹಂಬಲಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ಏರಿ ಬರುವುದಕ್ಕಿದ್ದ ಉಪಕ್ರಮದ ವಿಧಾನವೇ ಬದುಕು ಅಂತ ಮಾನಿತವಾಗಿದೆ. ಹಾಗೆ ಅಂತ ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು, ಯಾವುದರಿಂದ ವೈಕುಂಠವನ್ನು ಹೊಂದುವುದಕ್ಕಾಗುತ್ತದೆ, ಯಾವುದರಿಂದ ನರಕಾದಿಗಳನ್ನು ಹೊಂದುವುದಕ್ಕಾಗುತ್ತದೆ ಎಂಬುದರ ಕುರಿತಾಗಿ ಅಜ್ಞಾನವನ್ನು ಹೊಂದಿದಂತಹ ಪ್ರಪಂಚಕ್ಕೆ ಜ್ಞಾನ ನಿರ್ದೇಶನವನ್ನು ವೇದಾದಿಗಳ ಮೂಲಕವಾಗಿ ಕೊಡಮಾಡಿ ವೇದೋದಿತವಾದಂತಹ ಸತ್ಕರ್ಮದಿಂದಲೇ ಯಾರು ಇದನ್ನು ಹೊಂದುವುದಕ್ಕೆ ಹಂಬಲಿಸ್ತಾರೋ ಅವರಿಗೆ ಸಹಾಯಿಯಾಗಿ ಕರಾವಲಂಬನವನ್ನಿತ್ತು. ಹಲವು ಬಾರಿ ಇದ್ದಲ್ಲಿಂದಲೇ ಸಹಾಯ, ಇನ್ನು ಕೆಲವು ಬಾರಿ ಇಳಿದು ಹೋಗಿ ಸಹಾಯ, ಅದನ್ನು ಅವತರಣ ಅಂತ ಗುರುತಿಸಿದರು. ಅವರೆಲ್ಲರನ್ನು ಮೇಲೆ ಏರಿಸುವುದನ್ನು ಕಾಯಕವಾಗಿಸಿಕೊಂಡವರು ನಾನು. ಈ ಪ್ರಪಂಚದ ಗತಿ ವಿಗತಿಗಳಲ್ಲಿ ನ್ಯೂನಾತಿರೇಕಗಳು ಬಂದಾಗ, ಸಾಧಕರಾದವರಿಗೆ ಮಾರ್ಗಕ್ರಮಣ ಅಸಾಧ್ಯವೆನಿಸಿದಾಗ ಅದನ್ನು ಪರ್ಯಾಲೋಚಿಸಿ ತಾತ್ಕಾಲಿಕವಾದಂತಹ ನೆರವನ್ನು, ಸಹಾಯವನ್ನು ಒದಗಿಸಿಕೊಡ್ತಾ ಬರುವುದು ಪರಿಪಾಠ. ಎಲ್ಲಾದ್ರೂ ನ್ಯೂನಾತಿರೇಕಗಳು ಬಂದರೆ ಜ್ಞಾನಿಗಳಾದವರು, ಅಲ್ಲೂ ಇರಬಲ್ಲವರು ಇಲ್ಲಿಗೂ ಏರಬಲ್ಲವರು ಬಂದು ನನಗೆ ಸೂಚಿಸುವುದು ರೂಢಿ ಇದೆ. ಸರಿ, ಸದ್ಯ ಯಾರೂ ಸೂಚಿಸುವುದಕ್ಕೆ ಹೋಗಲಿಲ್ಲ ಎಂಬುದರಿಂದ ಎಲ್ಲವೂ ಸರಿಯಾಗುಂಟು ಎಂಬ ಭಾವದಲ್ಲಿ ವೈಕುಂಠದಲ್ಲಿ ನಿತ್ಯ ಮುಕ್ತರಾದವರ ಸಂದರ್ಶನವನ್ನು ಮಾಡ್ತಾ ನಿರಾತಂಕಿತವಾದ ಸ್ಥಿತಿಯನ್ನು ಆಳ್ತಾ ಇದ್ದೇನೆ. ಹಾಗೇನದು ಕೇಳುವುದು. ಲೀಲಾಮಯ
ಗಿರೀಶ ಸುಖಪೋಷ ಖರರಾಜ ವೈಕುಂಠವಾಸ ಲೀಲಾಮಯ ಶ್ರೀಧರ ಕೌಸ್ತುಭಧಾರಿ ಗರುಡ ವಿದಾರಿ ಕೌಸ್ತುಭಧಾರಿ ಗರುಡ ವಿದಾರಿ ಮಂದರಧರ ಗೋವಿಂದ ಮುರಾರಿ ಲೀಲಾಮಯ ಶ್ರೀಧರ ರಮಾಧವ ಲೀಲಾಮಯ ಶ್ರೀಧರ ಮುಕುಂದ ಕೇಶವ ಮಾಧವ ಕಾಪಾಡು ಸ್ವಾಮಿ ಕಾಪಾಡು ಬಂದನಾರದನು ಕಾಣುತ್ತ ಮಂದರಾಗರ ತೋಷದ್ಯೋಮೋ ಬಂದನಾರದನನ್ನು ಕಾಣುತ್ತ ಮಂದರಾಗರ ತೋಷದ್ಯೋ ಕರೆದಿಂದ ಏನಿದು ಕಾದ ಮುಗರದಿ ಕುಂದಿರುವುದು ಕರೆದಂದ ನೀನಿದು ಕಂದ ಮಗವತಿ ಕುಂದಿರುವುದೋ ಬಂದನಾರದನನ್ನು ಕಾಣುತ್ತ ಮಂದರಾಧರ ತೋಷದ್ಯೋ ನಾರಾಯಣ ನಾಮ ಸ್ಮರಣೆಯನ್ನು ಮಾಡುತ್ತಾ ಅನ್ಯ ಶಬ್ದಗಳು ನಮ್ಮ ಕಿವಿಗೆ ಸೋಕದಂತೆ ಆ ನಾಮವ್ಯಾಹರಣ ಮಾತ್ರ ನಮಗೆ ಗ್ರಾಹ್ಯವಾಗುವ ವಿಧಾನದಲ್ಲಿ ಮಹತಿ ನಿನಾದದ ಜೊತೆಯಲ್ಲಿ ಇಲ್ಲಿಯ ತನಕ ಬಂದು ನಿಂತೆ ವೈಕುಂಠಕ್ಕೆ ಸುಖಾಗಮನವಾಗಿದೆ ಅಂತ ಕೇಳಬೇಕು ಅಂತ ಸ್ವಾಗತಿಸ್ತಾ ಬಂದ್ರೆ ಕಲಾವಿಹೀನವಾದಂತಹ ಮುಖ, ನಾರಾಯಣ ನಾರಾಯಣ ಅಂತ ಹೇಳುವಾಗಲೂ ಸ್ವರಕ್ಕೆ ಸ್ವಲ್ಪ ತಾಪತ್ರೆ ಆದ ಹಾಗೆ. ಅಂದ್ರೆ ನಾಮವ್ಯಾಹರಣದಲ್ಲೇ ಏನೋ ಒಂದು ತೊಡಕುಂಟು. ಭಗವನ್ನಾಮ ಸ್ಮರಣೆಯಲ್ಲಿ ಅತ್ಯಾನಂದವನ್ನು ಹೊಂದುವಂತಹ ಸ್ವರಮುನಿಗಳಿಗೆ ನಾಮ ಹೇಳುವಾಗಲೇ ಸಂಕಟ ಆಗುತ್ತದೆ, ಏನೋ ಸಂದಿಗ್ಧ ಬರ್ತದೆ, ವಿಕಲ್ಪ ಉದಿಸ್ತದೆ ಅಂತ ಆದ್ರೆ ಏನಾಯ್ತು ಅಂತ ಕೇಳಬೇಕಾದ್ರೆ ಇಲ್ಲಿಯವನಾಗಿ ನನಗೂ ಕರ್ತವ್ಯ ಹೌದಾ? ಸಾಧಾರಣವಾಗಿ ಸೂಚನೆ ಕೊಡುವುದು ಯಾಕೆ ನಾರದರು ಅಂದ್ರೆ ಏನೋ ಮುಂದೆ ಹೇಳಲಿಕ್ಕುಂಟು ಅಂತ ತಾತ್ಪರ್ಯ. ಏನು ಹೇಳಲಿಕ್ಕಾಗಿ ಬಂದ್ರಿ? ಲಾಲಿಸುದೇವರ ದೇವ ಗುಣಶೀಲರ ಪ್ರೇಮಧಿಕಾರ ಭೂಲೋಕದ ಜನಜಾಲವೈಕ ಸುಖ, ಭೂಲೋಕದ ಜನಜಾಲವೈಕ ಸುಖ ಲಲತೆಯು ಪರವನು ಬಯಸುದಿಗರು. ಲಾಲಿಸುದೇವರ ದೇವ ಗುಣಶೀಲರ ಪ್ರೇಮಧಿಕಾವ ದೇವರ ದೇವ. ಸುರಮುನಿ, ನನ್ನ ಮುಖ ಈ ರೀತಿ ಆಗುವುದಕ್ಕೆ ಕಾರಣ ನೀನೇ ಕಾರಣನೋ ಬೇರೆಯವರು? ನನ್ನ ಬಗ್ಗೆ ಏನು ಯೋಚನೆ ಮಾಡಿ ಅಲ್ಲ. ಹಾಗಾದ್ರೆ ನೀನಲ್ಲ. ನನ್ನ ಬಗ್ಗೆ ಏನಾಗ್ಬೇಕು?
ದೇವರ ನಾಮಸ್ಮರಣೆ ಬಿಟ್ರೆ, ಲೋಕ ಕಲ್ಯಾಣದ ಮಾರ್ಗವನ್ನು ತೋರಿಸುವುದು ಬಿಟ್ರೆ ಬೇರೆ ಏನಾದ್ರೂ ದಾರಿ ಉಂಟೆ ನಮಗೆ? ಅದಕ್ಕೆ ತೊಡಕುಂಟಾಯ್ತು ಅಂತಾದ್ರೂ ತುಂಬಾ ಸಂಕಟವೂ ಆಗ್ತದೆ. ಹೌದು. ನಾಮಸ್ಮರಣೆ ಮಾಡ್ಲಿಕ್ಕೆ ಆಗದಿದ್ರೆ, ಹೌದು. ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗದಿದ್ರೆ. ಈಗ ಮಾರ್ಗದರ್ಶನದ ಮಾರ್ಗದಲ್ಲಿ ಮಧ್ಯೆ ಯಾರಾದ್ರೂ ತೊಡಕು ಮಾಡಿದ್ರು? ಯಾರು? ಯಾರು? ಭೂಲೋಕವನ್ನು ಯೋಚನೆ ಮಾಡುವಾಗ ನನ್ನ ಹೃದಯಕ್ಕೆ ನೋವಾಗಿದೆ, ಮುಖ ಹೀಗೆ ಕಳಾಹೀನವಾಗಿದೆ. ಎಲ್ಲ ವಿಧದ ಮನುಜರ ಜೊತೆಯಲ್ಲೂ ನಿಕಟ ಒಡನಾಟವನ್ನಿಟ್ಟುಕೊಂಡು ಹೊಕ್ಕು ಹೊರಬರ್ತಾ ಇರುವವರು ತಾವು. ಏನಾಯ್ತಲ್ಲಿ ಪರಮಾತ್ಮ, ಭೂಲೋಕದ ಜನರೆಲ್ಲ ಸಣ್ಣ ಸುಖವನ್ನೇ ಬಯಸ್ತಾರೆ ಬಿಟ್ಟರೆ ಬೇರೆ ಏನೂ ಯೋಚನೆ ಮಾಡು. ಅದೇನು ತಪ್ಪಲ್ವಲ್ಲ. ಈಗ ಅವರವರ ಸುಖಕ್ಕಾಗಿ ಅವರವರು ಹಂಬಲಿಸುವುದನ್ನು ಅಪರಾಧ ಅಂತ ಆಡುವುದಕ್ಕಿಲ್ಲ. ಈಗ ನಮಗೆ ಸುಖ ಪಡೆಯುವಾಗ ಅನ್ಯರಿಗೆ ಅನ್ಯಾಯ ಆದ್ರೆ ಮಾತ್ರ ಚಿಂತಿಸಬೇಕಾದ. ಅದಿಲ್ಲದಿದ್ರೆ ಅವರ ಸುಖವನ್ನು ಅವರು ಹೊಂದುವಲ್ಲಿ ತೊಡಕೆ. ಅವರ ಸುಖವನ್ನು ಬಯಸಲಿ, ಇನ್ನೊಬ್ಬರಿಗೆ ಅನ್ಯಾಯ ಆಗುವಂತೆ ಮಾಡಿದರೆ ಅರ್ಥ ಆಗಲಿಲ್ಲ ನನಗೆ. ಈಗ ಇನ್ನೊಬ್ಬರಿಗೆ ಅನ್ಯಾಯ ಆಗುವಾಗ ತಮ್ಮ ಸುಖ ಪಡೆಯುವುದಂದ್ರೆ ಹೇಗಪ್ಪ? ಪರಮಾತ್ಮ, ಲೋಕಕ್ಕೆ ಇದೇ ರೀತಿ ನಡೀಬೇಕು ಅಂತ ತಾವೊಂದು ತೀರ್ಮಾನ ಮಾಡಿದ್ದೀವಿ. ಹೌದು, ಸರಿಯಾದ ಧರ್ಮ ಯಾವುದು, ಅಧರ್ಮ ಯಾವುದು? ಹೌದು ಹೌದು. ಚತುರ್ವರ್ಣಗಳು. ಹೌದು. ಅವರವರು ಮಾಡಬೇಕಾದ ಕರ್ತವ್ಯವನ್ನು ಅವರು ಮಾಡಲೇಬೇಕು. ಮುಖದಿಂದ ಉದಿಸಿ ಬಂದವರು ಯಾವುದು? ಭುಜದಿಂದ ಉದಿಸಿ ಬಂದವರೇನು? ತೊಡೆಯಿಂದಲೇ ಉದಿಸಿ ನಿಂದವರು ಮಾಡಬೇಕಾದ್ದೆಂತು? ಪಾದೋದಿತರಾದವರು ಮಾಡಬೇಕಾದ ಕರ್ಮ ಯಾವುದು? ಇದು ಸ್ಪಷ್ಟ ಉಂಟು. ಹೌದು. ಭೂಲೋಕದಲ್ಲಿ ಬ್ರಾಹ್ಮಣರು, ಹೌದು, ಅವರು ಮಾಡಬೇಕಾದ ಕರ್ತವ್ಯ ಏನು? ಯಾಗ, ಯಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಈ ಷಟ್ಕರ್ಮದಲ್ಲಿ ಇರಬೇಕು. ಅದನ್ನೆಲ್ಲ ಬಿಟ್ಟಿದ್ದಾರೆ. ಈಗ ಯಾರು ಮಾಡುವುದಿಲ್ಲ, ಕೆಲವರು ಮಾತ್ರ. ಅಲ್ಲ, ಏನು ಮಾಡದೆ ಹೇಗಿರ್ತಾರೆ ಅಂತ ಬೇರೆ ಏನಾದ್ರೂ ಮಾಡ್ಬೇಕಲ್ಲ. ಹೌದು, ಬೇರೆ ಮಾಡ್ತಾರೆ. ಬೇರೆ ಎಂತದ್ದು ಹಣ ಮಾಡುವ ಯೋಚನೆ ಬಿಟ್ಟರೆ ಬೇರೆ ಏನು ಇಲ್ಲ. ಈಗ ದಾನ ಪಡೆದದ್ದರಲ್ಲೇ ತೃಪ್ತರಾಗುವುದಲ್ಲ, ದಕ್ಷಿಣೆಯಿಂದಲೇ ತೃಪ್ತರಾಗುವುದಲ್ಲ. ಬ್ರಾಹ್ಮಣರು ಬೇರೆ ಮಾಡ್ಲಿಕ್ಕೆ ತೊಡಗಿದ್ರು. ಇನ್ನು ಕ್ಷತ್ರಿಯರು ಅವ್ರೇನ್ ಮಾಡ್ತಾರೆ? ಈಗ ನಿಜವಾಗಿ ಬ್ರಾಹ್ಮಣರು ದಾರಿ ತಪ್ಪಿದ್ರು ಅಂತ ಆದ್ರೆ, ಈಗ ಒಂದು ಹೊಲಕ್ಕೆ ಬೇಲಿಯಂತೆ ವರ್ತಿಸಬೇಕಾದವರು ಕ್ಷತ್ರಿಯರು. ಈಗ ಹೊಲದೊಳಗೆ ಮೇಯ್ತಾ ಇದ್ದಂತಹ ಹಸು ಹಾರುವುದಕ್ಕೆ ತೊಡಗಿದರೆ ತಡೆಯಾಗಬೇಕಾದ್ದು ಬೇಲಿಯಲ್ಲ. ಈಗ ಬೇಲಿ ಹೇಗುಂಟು? ಬೇಲಿಯೇ ಹೊಲವನ್ನು ಮೇಯ್ತಾರೆ. ಹೌದಾ? ಈಗ ಅದು ಕಾಯುವುದಕ್ಕೆ ಮಾತ್ರ ಇದ್ದದ್ದು. ಹೊಲದಲ್ಲಿ ಇದ್ದಂತಹ ಫಲದ ಕುರಿತಾಗಿ ಅದು ಕಾಂಕ್ಷೆಯನ್ನು ಬೆಳೆಸಿಕೊಳ್ಳುವುದಕ್ಕಿಲ್ಲ. ಕ್ಷತ್ರಿಯರೆಲ್ಲ ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲಿಸಬೇಕು ಅಲ್ವಾ? ಅವರೂ ಕೂಡ ಸ್ವಾರ್ಥಿಗಳಾಗಿ ಇದ್ರೆ ಏನ್ ಮಾಡುವುದು? ಹೌದು, ತಾವಿರುವುದು ಕಾಯುವುದಕ್ಕೆ ಅಂತಲ್ಲ, ತಿನ್ನುವುದಕ್ಕೆ ಅಂತ ಭಾವಿಸಿದ್ರೆ ಕ್ಷತ್ರಿಯ ವರ್ಗವೇ ತಿನ್ನುವುದಕ್ಕೆ ತೊಡಗಿದ್ರೆ, ಅಂದರೆ ಆಡಳಿತವನ್ನು ನೋಡಿಕೊಳ್ಳುವವರೇ ಉಣ್ಣುವುದಕ್ಕೆ ತೊಡಗಿದರೆ ಮತ್ತೆ ಉಣ್ಣಬೇಕಾದ ವರ್ಗ ಹಸಿದಿರುವುದು ಅನಿವಾರ್ಯವಾದ. ಈಗ ಬೇಲಿ ಎದ್ದು ಹೊಲಮೆಂದಿದೆ. ಇನ್ನು ವೈಶ್ಯರು, ಈಗ ಅವರು ಸಂಪಾದಿಸಿದ್ರೆ ಆರ್ಥಿಕವಾದ ಸ್ಥಿತಿಗತಿ ಲೋಕದ್ದು ಸಮುಚಿತವಾಗಿದ್ದಿತ್ತು. ಅವರು ಮಾಡಬೇಕಾದ ಕರ್ಮ ವ್ಯಾಪಾರ ಸರಿಯಾಗಿ ಮಾಡ್ತಾ ಇಲ್ಲ. ಅಂದ್ರೆ ವ್ಯಾಪಾರ ಮಾಡಿದ್ರು ಒಂದು ವಸ್ತುವಿನ ಇಂತಿಷ್ಟೇ ಲಾಭ ತಗೊಳ್ಬೇಕು ಅಂತ ಇಲ್ವಾ? ಹೌದಪ್ಪ. ಈಗ ಲಾಭ ಇಲ್ಲದೆ ಯಾರಾದ್ರೂ ಯಾವ ಕರ್ಮವನ್ನು ಯಾಕೆ ಮಾಡ್ತಾರೆ? 4ರಲ್ಲಿ 3 ಪಾಲು ಲಾಭ ತಗೊಳ್ಳಿ, 1 ಪಾಲು ಬಿಡ್ಬೇಕಪ್ಪ. ನಾವೀಗ ಸಂಪಾದನೆ ಮಾಡಿದಲ್ಲಿ ಒಂದಷ್ಟನ್ನು ಕೊಡಬೇಕು, ಬಿಡಬೇಕು, ಎಲ್ಲರೂ ಮಾಡಬೇಕು. ವೈಶ್ಯರಂತೂ ಮಾಡಲೇಬೇಕು. 4ರಲ್ಲಿ 4 ನಮಗೆ ಲಾಭವೇ ಆಗಬೇಕು ಅಂತ ಇದ್ರೆ ಏನು ಮಾಡುವುದು? ಮತ್ತೆ ಉಳಿದವರಿಗೆ ಏನಾಗಬೇಕು ಅಲ್ವಾ? ಅದೀಗ ಸ್ವಾರ್ಥದ ತುರೀಯ ಅವಸ್ಥೆ. ಪರರಿಗೆ ಕೆಡುಕಾದರೂ ಚಿಂತಿಲ್ಲ, ನಮಗ ಮಾತ್ರ ಒಳಿತಾಗಬೇಕು ಅಂತ ಬಯಸುವಂತಹ ಹೀನವಾದ ಮನಸ್ಥಿತಿ. ಈಗ ವ್ಯಾಪಾರಿಗಳೆಲ್ಲ ಸ್ವಾರ್ಥಪೂರಿತರಾಗಿದ್ದಾರೆ. ಈಗ ಸೇವಾಸಕ್ತಿಯನ್ನು ಹೊಂದಿದ ಶೂದ್ರರು, ಇನ್ನೀಗ ಸೇವೆ ಮಾಡಬೇಕಾದವರು ಉಳಿದವರು ನಮ್ಮ ಸೇವೆ ಮಾಡಬೇಕು ಅಂತ ಈಗ ಅವರನ್ನು ಸೇವಿಸಬೇಕು. 3 ವರ್ಣದವರು ಉಳಿದಂತೆ ಪೋಷಿಸಬೇಕು, ಸೇವಿಸಬೇಕು. ಇವರು ಮಾಡಬೇಕಾದ ಕರ್ಮದಲ್ಲಿ ತೊಡಗಬೇಕು. ಆದ್ರೆ ನಾವಿದ್ದಂತ ಅನ್ಯರಿಗಾಗಿ ಅಲ್ಲ, ಉಳಿದವರೆಲ್ಲ ನಮಗಾಗಿ ಎಂಬ ಭಾವದಲ್ಲಿ ಅವರಿದ್ದಾರೆ. ಹೀಗೆ ಚಾತುರ್ವರ್ಣ್ಯದ ವ್ಯವಸ್ಥೆ ಹದಗೆಟ್ಟಿದೆ. ಮತ್ತೆ ಬೇರೆ ಏನು ವಿಶೇಷ? ಇದಕ್ಕೆಲ್ಲ ಕಾರಣ ಏನು? ದೇವರ ಮೇಲೆ ಭಕ್ತಿ ಇಲ್ಲ. ದೇವರ ಮೇಲೆ ಭಕ್ತಿ ಇಲ್ಲ, ಭಯ ಇಲ್ಲ. ಈಗ ಭಕ್ತಿ ಇದ್ದಲ್ಲಿ ಭಯ ಬೇಕೇ ಬೇಕಲ್ವಾ? ಅಲ್ಲ, ಬೇಕಾ ಅಂತ? ಯಾಕೆಂತ ಹೇಳಿದ್ರೆ, ಈ ರೀತಿ ಮಾಡಿದ್ರೆ ನಮಗೆ ದೇವರು ಶಿಕ್ಷೆ ಕೊಡ್ತಾರೆ ಎನ್ನುವಂತ ಭಯ ಬೇಡವಾ? ಅದೀಗ ಭಯ ಉಂಟಲ್ಲ. ಈಗ ಕೆಟ್ಟ ಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ, ಯಮ ಕೊಟ್ಟ ಶಿಕ್ಷೆಯನ್ನು ಎದುರಿಸಬೇಕಾಗ್ತದೆ, ಶಾಸ್ತ್ರಗಳು ಹೇಳ್ತಾ ಉಂಟು. ಅದೊಂದು ಭಯ ಹುಟ್ಟಿಸುವುದಿಲ್ಲ. ಅದಕ್ಕೆ ಅವರದ್ದು ಮಾತುಂಟು. ಎಂತದ್ದು ಮಾತು? ಯಾರು? ಯಮ. ಹೌದು. ಯಾವ ಯಮ? ತುಂಬಾ ಬಿರುಸಾಗಿ ಕೇಳಿರ್ಬೇಕು. ಯಾಕೆಂದ್ರೆ ನಾರದ ನನ್ನಲ್ಲಿ ಕೇಳುವಾಗ ನನ್ನಲ್ಲೇ ಕೇಳಿದ ತಲೆಗೆ ಕಾಣ್ತದೆ. ಯಾವ ಯಮ? ಯಮನನ್ನು ಯಾರು ಮಾಡಿದ್ದಾರೆ?
ಲೆಕ್ಕಕ್ಕಿಲ್ಲ ಅಂತ ಹೇಳುವ ವ್ಯಕ್ತಿಗಳಿಗೆ ಹೇಳುವವರಿಗಿಂತ ದೊಡ್ಡ ಯಮ ಇರುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಹಾ. ಪರಮಾತ್ಮ. ಅಂತೂ ನರಕ ಭೀತಿ ಇಲ್ಲ ಜನರಿಗೆ. ಇಲ್ಲ. ಈಗ ಅದಕ್ಕೆ ಏನು ದಾರಿ? ಏನು ದಾರಿ? ಈಗ ಪಾಪಕರ್ಮವನ್ನು ಹಾಗೆ ಮಾಡುವಾಗ ಏನು ತಡೆಯುವುದಕ್ಕೆ ಏನು ಮಾಡಲಿಕ್ಕೆ? ಲೋಕದಲ್ಲಿರುವ ಜನರಿಗೆ ಹಾ. ಭಯ ಹುಟ್ಟಿಸಿ ಹಾ. ಭಕ್ತಿ ಬರುವ ಹಾಗೆ ನೀನೇ ಮಾಡಬೇಕು. ಇದೀಗ ಸಮಸ್ಯೆ. ಹೌದು. ಈಗ ಭಕ್ತಿ ಇಲ್ಲ ಅಂತ ಆದದ್ದು ಯಾಕೆ ಅಂದ್ರೆ ಭಯ ನಷ್ಟ ಆಗಿ ಹೋಗಿದೆ. ಆದ್ದರಿಂದ ಆದಂತಹ ವಿಪರಿಣಾಮ ಏನು ಅಂತ ಕೇಳಿದ್ರೆ ಲೋಕದ ಸ್ಥಿತಿಗತಿಗಳೆಲ್ಲ ಏರುಪೇರಾಗಿದೆ. ಈಗ ಒಂದು ಸಮಸ್ಯೆಯನ್ನು ಹೊತ್ತು ತರುವಾಗ ಸಾಮಾನ್ಯರಾದ್ರೆ ಕೆಲವರಿದ್ದಾರೆ ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಇದ್ದವರು. ಆದ್ರೆ ನಿನ್ನಂತ ಅಪರೂಪದಲ್ಲಿ ಕೆಲವರು ಸಮಸ್ಯೆಯ ಜೊತೆಯಲ್ಲಿ ಪರಿಹಾರವನ್ನು ಸೂಚಿಸ್ತಾರೆ. ಏನು ಮಾಡಬಹುದು ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ ಜ್ಞಾನ ಗಳಿಸೆ ವೇದ ನಾನೊದಗಿಸೆ ನರನು ಏನನು ಬೆನ್ನು ಹೀನತನ ತೊಡಿಲ್ದು ಹಾನಿ ದುರ್ಮಾರ್ಗದಿ ಹೀನತನ ತೊಡಿಲ್ದು ಹಾನಿ ದುರ್ಮಾರ್ಗದಿ ತಾ ನಡೆದಿರುವನಯ್ಯ ಏನ ನಿಂಬೆನು ಮೌನಿ ಜ್ಞಾನ ಗಳಿಸಿ ವೇದ ನಾನೊದಗಿಸಿ ಚಿತ್ತಕ್ಕುಂಟಾದಂತಹ ಖೇದ ಏನು, ಅದಕ್ಕೆ ಕಾರಣವಾಗಿರಬಹುದಾದ ಸ್ಥಿತಿ ವಿಷಯ ಏನು ಅರ್ಥ ಆಯ್ತು ನನಗೆ. ಈಗ ಇದನ್ನು ಕೇಳಿದ ಮೇಲೆ ಪಕ್ಕನೆ ಏನು ಹೇಳುವ ಅಂತಲೇ ತೋರುದಿಲ್ಲ ನನಗೆ. ಯಾಕೆ ಅಂದ್ರೆ ವೇದವಾಣಿ ಅಂತಂದ್ರೆ ಭಗವಂತನ ಮಾತು ಅಂತ ಲೋಕದಲ್ಲಿ ಮಾನ್ಯವಾದ. ವೇದದಲ್ಲಿ ಏನಿರುವುದು? ವಿಧಿ ನಿಷೇಧಗಳೇ ಇರುವುದು. ಮಾಡಬೇಕಾದ್ಯಾವುದು, ಮಾಡಬಾರದ್ಯಾವುದು. ಮಾಡಬೇಕಾದ್ದನ್ನೇ ಮಾಡಿದ್ರೆ ಏನು ಫಲ, ಮಾಡಬಾರದನ್ನೇ ಸಗಿದ್ರೆ ಏನು ದುಷ್ಟಫಲ. ಇದೆರಡೂ ವೇದೋದಿತವಾಗಿಯೇ ಉಂಟು. ವೇದ ಅರ್ಥ ಆಗಲಿಲ್ಲ ಎಂಬವರಿಗೆ ಶಾಸ್ತ್ರ ಸರಣಿಯ ಮೂಲಕವಾಗಿ ಅದರ ವಿವರಣೆ ಲಭ್ಯವಾಗ್ತದೆ. ವೇದಶಾಸ್ತ್ರಗಳನ್ನು ಅನುಸರಿಸಿದವರಿಗೆ ಸದ್ಗತಿ ಪ್ರಾಪ್ತವಾಗ್ತದೆ. ಅದನ್ನು ವಿರೋಧಿಸಿದ ನಾಸ್ತಿಕರು, ಈಗ ವೇದವನ್ನು ಒಪ್ಪಿದವರು ಒಂದು ಭಗವಂತ ಇದ್ದಾನೆ ಅಂತ ಅಸ್ತಿ ಅಂತ ಒಪ್ಪುತ್ತಾರೆ, ಅವರನ್ನು ಆಸ್ತಿಕ ಅಂತ ಮಾನಿಸುವುದು. ಅವರಿಗೆ ವೇದವೂ ಬೇಕು, ಶಾಸ್ತ್ರವೂ ಬೇಕು, ಅದಕ್ಕನುಸಾರವಾದಂತಹ ಬದುಕಿನ ಪಥಗತಿಯೂ ಬೇಕು, ಅದರಿಂದಾಗಿ ಸಿಗಬಹುದಾದ ಮೋಕ್ಷ ಆದಿ ಸತ್ಫಲಗಳು ಬೇಕು. ಈಗ ವೇದವನ್ನೇ ಒಪ್ಪದವರು ಒಂದು ಭಗವಂತ ಇದ್ದಾನೆ ಅಂತ ಒಪ್ಪುದಿಲ್ಲ. ಎಲ್ಲಿದ್ದಾರೆ ಎಂಬ ನನ್ನೆದುರು ಬರಲಿ ಅಂತ ಹೇಳ್ತಾರೆ ಅಂತ ಹೇಳುವುದಿಲ್ಲ. ಅವರು ನಾಸ್ತಿ ಅನ್ನುವರು, ಅವರಿಗೆ ನಾಸ್ತಿಕರು ಅನ್ನುವುದು. ಈಗ ವೇದ ಅದರಷ್ಟಕ್ಕೆ ಇರುತ್ತ, ಅದು ಹೇಳಿದ ಉಪದೇಶಗಳೆಲ್ಲ ನಿರರ್ಥಕವಾಗುತ್ತ. ಮನುಷ್ಯ ತಾನಾಗಿ ನಾಸ್ತಿಕ ವರ್ಗಕ್ಕೆ ಸೇರಿ ವೇದದತ್ತ ತಿರುಗಿಯೂ ನೋಡದಂತಹ ದುಸ್ಥಿತಿ ಬರ್ತದೆ ಅಂತ ಆದ್ರೆ ಈಗ ನಾನು ಹೇಳಿದ ಮಾತು ಪ್ರಯೋಜನಕ್ಕೆ ಬರಲಿಲ್ಲ ಅಂತಲ್ವ ತಾತ್ಪರ್ಯ. ಇದೇ ರೀತಿ ಮುಂದುವರಿದ್ರೆ ಇನ್ನು ಮುಂದಿನ ಸ್ಥಿತಿಗತಿ ಹೇಗಾದೀತು ಒಂದು ಮುನ್ನೋಟದಲ್ಲಿ ಗ್ರಹಿಸಿದ್ರೆ ಈಗ ನಿನಗೇನು ಕಾಣ್ತದೆ? ನನಗೆ ಏನು ತೋಚ್ತಾ ಇಲ್ಲ. ಮುಂದಿನ ಗತಿ ದುರ್ಬರ ಆಗಾದ್ರೆ, ಹೌದು, ಊಹಾತೀತವಾದ, ಹೌದು, ಲೋಕದ ಸ್ಥಿತಿಯೇ ಕೆಟ್ಟು ಹೋಗ್ತದೆ. ಹೌದದು. ಭಕ್ತಿ ಇರಬೇಕಾದದ್ದು ಭಗವಂತ ಏನು ಅಂತ ಅರಿತು ಅವನನ್ನು ಹೊಂದುವಲ್ಲಿ. ಆ ಅರಿವೇ ಇಲ್ಲ ಅಂತ ಆದ್ರೆ ಮತ್ತೆ ಭಕ್ತಿ ಇರುವುದಿಲ್ಲ. ಈಗ ಭಕ್ತಿ ಹುಟ್ಟಿಸುವುದಕ್ಕೆ ಏನು ಮಾಡಬೇಕು? ಒಂದು ಭಯ ಬೇಕು, ಒಂದು ಸಣ್ಣ ಭಯ. ಅದ ಅರ್ಥ ಆಯ್ತು. ಭಯ ಅಂದ್ರೆ ಹೆದರಿಸಿ ನೀನು ಭಕ್ತನಾಗದಿದ್ರೆ ನೀ ಸಾಹಿತ್ಯ ಅಂತ ಆಗಲ್ಲ. ಭಕ್ತಿಯ ಮಾರ್ಗ ತೊರೆದರೆ ಬದುಕಿಗೆ ಬರಬಹುದಾದ ವಿಪರಿಣಾಮ ಏನು ಎಂಬುದರ ಕುರಿತು ಒಂದು ಭಯ ಮೂಡುವಂತಾಗಬೇಕು. ಈ ಭಯ ಎನ್ನುವುದು ಅವನ ಹೃದಯದಲ್ಲೇ ಮೂಡಿ ಮತ್ತೆ ಭಕ್ತಿ ಬರಬೇಕು. ಈಗ ಯಾರ ಹೃದಯದಲ್ಲಿ ಭಯ ಉಂಟು, ಭಕ್ತಿ ಉಂಟು ಅಂತ ನೋಡುವುದಕ್ಕೊಬ್ಬ ಜನ ಬೇಕಾಯ್ತು. ನೋಡುವ. ಈಗ ಯಾರಾದೀತು ಏನಾದೀತು ಅಂತ ಏನಾದ್ರೂ ಊಹೆ ಉಂಟ? ನಾನೇನು ಹೇಳುವುದಕ್ಕಿಲ್ಲ. ಈಗ ನಾನೇನು ಮಾಡಬೇಕು ಅಂತ ಏನಾದ್ರೂ ಕಲ್ಪನೆ ಯೋಚನೆ ಮಾಡ್ಬೇಕು. ಅಲ್ಲ, ಏನು ಅಂತ ಏನು ಕಲ್ಪನೆ ಇಲ್ಲ. ಹಾಗಾದ್ರೆ ನಾನೇ ಯೋಚಿಸುವುದಕ್ಕೆ ಇಂಥದ್ದೇ ಏನಾದ್ರೂ ವಿಪರಿಣಾಮ ಆಗುವ ಸಾಧ್ಯತೆ ಇದ್ರೆ ಆಗಾಗ ಬಂದು ಸೂಚನೆ ಕೊಡುದು, ಎಚ್ಚರಿಸಬೇಕು. ಉರುವವೇ
ಸರ್ವ ಸೃಷ್ಟಿಯು ಹಾಳು ಸುರಿದು ಹೋಗುವುದು ಸರ್ವ ಸೃಷ್ಟಿಯು ಹಾಳು ಸುರಿದು ಹೋಗುವುದು ಸತ್ಯ ಮುರಿವೆನ ಹಂಕೃತಿಯ ಸರ್ವ ಸೃಷ್ಟಿಯು ಹಾಳು ಸುರಿದು ಹೋಗುವುದು ಸತ್ಯ ಮುರಿವೆನ ಹಂಕೃತಿಯ ಚಲಿಸಿರುವ ಬಂಡಿಗೆ ಒಂದು ಬಿರಿಯನ ಕೊಡಿ ಒಂದು ಬಿರಿಯನ ಕೊಡಿ ತಾನೇ ತಾನಾಗಿ ಚಲಿಸ್ತಾ ಉಂಟು, ಮುಂದಕ್ಕೆ 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 ಅಂತ ಚಲಿಸ್ತಾ ಉಂಟು. ಆದ್ರೆ ನಾರದರು ಬಂದು ಎಚ್ಚರಿಸ್ತಾರೆ, ಚಕ್ರ ತಿರುಗುವುದರಿಂದ ಜಗತ್ತು ಚಲಿಸ್ತದೆ ಎಂಬ ಭ್ರಮೆಯಲ್ಲುಂಟು, ಚಕ್ರ ಹಿಂದಕ್ಕೆ ತಿರುಗುತ್ತಾ ಉಂಟು. ಮಾತ್ರ ಅಲ್ಲ, ಹಿಂದುಗಡೆಯಲ್ಲಿ ಗಮ್ಯವಾದ್ರೂ ಸಿಗ್ತದೆ ಅಂತ ಕೇಳಿದರೆ ಆಳವಾದ ಪ್ರಪಾತ ಆ ಚಕ್ರವನ್ನು, ಜಗತ್ತೆಂಬ ಬಂಡಿಯ ಚಕ್ರವನ್ನು ಸೆಳೆದುಕೊಳ್ಳುವುದಕ್ಕೆ ಕಾಯುತ್ತಾ ಉಂಟು. ಅದು ಜಗತ್ತಿನ ಪಥ, ಅದು ಆಗಿದಂತೆ ರಕ್ಷಿಸುವಂತೆ ಈಗ ಆಡಿತು. ತಡೆ ಒದಗಬೇಕಾದ್ದಲ್ಲ, ಆ ವೇಗಕ್ಕೆ ನಿಯಂತ್ರಣ ಒದಗಬೇಕಾದ. ಚಕ್ರವನ್ನೇ ಚಲಿಸದಂತೆ ಮಾಡಿದ್ರೆ ಪ್ರಪಂಚ ಸ್ತಬ್ಧವಾಗ್ತದೆ. ಅದು ಸರಿಯಾಗಿ ಹಿಡಿತದಲ್ಲಿದ್ದು ನಮಗ ಬೇಕಾದ ದಿಶೆಯತ್ತಲೇ ಮುನ್ನಡೆಯುವಂತೆ ಅದರ ವೇಗಕ್ಕೊಂದು ಮಿತಿಯನ್ನು, ಪರಿಮಿತಿಯನ್ನು ಕಲ್ಪಿಸಲೇಬೇಕು. ಹೌದಲ್ಲ? ವೇಗ ನಿಯಂತ್ರಕವಾದ ವ್ಯವಸ್ಥೆ ಅದು ಕುದುರೆಯನ್ನು ಹೂಡಿದ ಬಂಡಿಗಾದ್ರೆ ಹಾಗೆ, ಅಥವಾ ಸ್ವಯಂ ಚಾಲನೆಗೊಳಗೊಳ್ಳುವಂತಹ ಜಡವಾದಂತಹ ವಸ್ತುಗಳಿಂದ ನಿರ್ಮಿತವಾದ ಬಂಡಿಗಾದ್ರೆ ಹಾಗೆ. ಯಾವ ವಿಧದಲ್ಲಾದ್ರೂ ವೇಗ ನಿಯಂತ್ರಕವಾದಂತಹ ಒಂದು ಸಾಧನವಾಗಲಿ, ಉಪಕರಣವಾಗಲಿ, ಉಪಾಧಿಯಾಗಲಿ ಅನಿವಾರ್ಯ ಎಂಬುದು ಸ್ಪಷ್ಟ. ಈ ಪ್ರಪಂಚಕ್ಕೆ ಏನು ಕೊಡಬಹುದು ಅಂತ ಯೋಚಿಸಿದರೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೆಲ್ಲ ಹೇಳಿ ಆಯ್ತು, ಕೇಳಿ ಆಯ್ತು, ಅವರು ಅನುಸರಿಸುವುದಿಲ್ಲ ಅಂತ ನಿರ್ಣಯ ಆಯ್ತು. ಸತ್ತ ಮೇಲೆ ನರಕಾದಿಗಳು ಅಂದರೆ ಭೀತಿ ಇಲ್ಲ. ಬದುಕಿನಲ್ಲೇ ಸ್ವಲ್ಪ ನರಕ ಅನುಭವ ಆದರೆ ಸತ್ತ ಮೇಲೆ ನರಕ ಉಂಟೋ ಇಲ್ವೋ ಅಂತ ಸಂದೇಹ ಬಂದದ್ರಿಂದಲ್ವೋ ಕೆಟ್ಟದ್ದು ಮಾಡ್ಲಿಕ್ಕೆ ಹೊರಟದ್ದು. ಬದುಕಿನಲ್ಲೇ ಅವರಿಗೆ ನರಕ ಅನುಭವ ಇದ್ದಲ್ಲೇ ಆಗುವುದಕ್ಕೆ ತೊಡಗಿದೆ. ನರಕ ಭೀತಿ ತಾನೇ ತಾನಾಗಿ ಜಾಗೃತವಾಗುತ್ತದೆ. ಯಾರಿಗಾಗಬೇಕು ಅಂತ ಕೇಳಿದ್ರೆ ಎಲ್ಲರಿಗೂ ಆಗಬೇಕು. ಒಳ್ಳೆಯವರಿಗೂ ಆಗಬೇಕು, ಕೆಟ್ಟವರಿಗೂ ಆಗಬೇಕು. ಒಳ್ಳೆಯವರಿಗೆ ಯಾಕೆ ಕೆಡುಕಿನ ಅನುಭವ ಆಗಬೇಕು ಅಂತ ಕೇಳಿದ್ರೆ ಅವರ ಅನುಭವ ಉಳಿದವರಿಗೆ ಪ್ರಮಾಣವಾಗ್ತದಲ್ಲ, ಅಷ್ಟು ಒಳ್ಳೆಯವರಾದ್ರೂ ಅನುಭವಿಸಬೇಕಾಗಿ ಬಂತು. ನಾವು ಕೆಡುಕನ್ನು ಹೆಚ್ಚು ಆಚರಿಸ್ತಾ ಹೋದರೆ ನಮ್ಮ ಪರಿಣಾಮ ಭೀಕರವಾಗುತ್ತದೆ ಅಂತ ಅವರ ಅರಿವಿಗೂ ಬರಬೇಕು. ಭವಿಷ್ಯದಲ್ಲಿ ಆ ಎಸಗಿದ ಕರ್ಮದ ದುಷ್ಟ ಫಲ ಏನು ಅಂತ ತಿಳಿಯುವುದಕ್ಕೆ ಗ್ರಹಗತಿಗಳನ್ನು ಅನುಸರಿಸಿ ಅರಿಯಬಹುದಾದ ಶಾಸ್ತ್ರವನ್ನು ವೇದಾಂಗವಾಗಿ, ಜ್ಯೋತಿಷವಾಗಿ ನಾನು ಲೋಕಕ್ಕೆ ಕೊಡಮಾಡಿ ಆಗಿ ಆ ಜ್ಯೋತಿಷದಿಂದಲೇ ಗ್ರಹಿಸಬಹುದಾದ ಗ್ರಹಗತಿಯಲ್ಲಿ ಉಗ್ರ ಪ್ರತಾಪಿಯಾಗಿ ವ್ಯಗ್ರನಾದರೆ ಅವರ ಸರ್ವನಾಶಕ್ಕೂ ಹೇತುವಾಗಬಹುದಾದ ದುಷ್ಟ ಫಲಗಳನ್ನು ಕೊಡಬಲ್ಲ ಒಬ್ಬಾತ ಸರ್ವನಿಯಂತ್ರಕನನ್ನು ಈ ಲೋಕಮುಖದಲ್ಲಿ ದಂಡನೆಗಾಗಿ ನಾನು ಬಿಡಬೇಕಾಗಿದೆ. ಅವರ ಚಲನೆ ತುಂಬಾ ವೇಗವಾಗಿರಬಾರದು, ಲೋಕದ ವೇಗ ಕುಂಠಿತವಾಗಿಸುವುದಕ್ಕಲ್ವ. ನಿಧಾನಕ್ಕೆ ಚಲಿಸಬೇಕು, ದೃಢವಾಗಿ ಚಲಿಸಬೇಕು, ನಿತ್ತ ನೆಲೆಯಲ್ಲಿ ಖಚಿತವಾದ ಪರಿಣಾಮವನ್ನುಂಟು ಮಾಡಬೇಕು. ಆ ಉಂಟಾದ ಪರಿಣಾಮ ಎಷ್ಟು ತೀವ್ರವಾಗಿರಬೇಕು ಅಂದರೆ ಆ ಗ್ರಹಗತಿಯ ವಿಪರಿಣಾಮಕ್ಕೊಳಗಾದವನು ತಾನು ತನ್ನನ್ನು ಬದಲಿಸಿಕೊಳ್ಳಬೇಕು. ಇಷ್ಟು ಸಂಕಲ್ಪ ಆಯ್ತೋ ಇಲ್ವೋ? ಲೋಕದಲ್ಲಿ ಬೆಳಕೆಲ್ಲ ಮೂಡುವುದೆಲ್ಲಿಂದ? ಸೂರ್ಯಮಂಡಲದಿಂದ.
ಧ್ಯೇಯನಾದವನು ಸೂರ್ಯ ಭಗವಂತ. ಅವನ ಮಧ್ಯವರ್ತಿಯಾಗಿದ್ದುಕೊಂಡು ನಾನು ಲೋಕಕ್ಕೆ ಕಾಣಸಿಕ್ಕುವವನು. ಅಲ್ಲಿಂದಲೇ ಸೂರ್ಯನ ಮಧ್ಯದಿಂದಲೇ ಒಂದು ಶಕ್ತಿ ಹೊರಟು ಲೋಕ ನಿಯಂತ್ರಣವನ್ನು ಮಾಡುವುದಕ್ಕೆ ತೊಡಗಿದ್ರೆ ಅದು ನನ್ನಂದು ಉದಿಸಿದ್ದು ಅಂತ ಬೇರೆ ವ್ಯಾಖ್ಯಾನ ಬೇಡ ತಾನೆ. ನೋಡೋಣ, ಹಾಗೇ ಸಂಕಲ್ಪಿಸ್ತೇನೆ. ಆದಿತ್ಯ ಪ್ರಭೆಯ ಸ್ವರೂಪದಲ್ಲಿ ಆದಿತ್ಯಾಪತ್ಯನಾಗಿದ್ದುಕೊಂಡು ನಿಧಾನಕ್ಕೆ ನಿಧಾನಕ್ಕೆ ಸಂಚರಿಸುವಂತಹ ಲೋಕಭೀಕರನಾದ ಲೋಕಮಂಗಳಕಾರಕನಾದ ಒಂದು ಶಕ್ತಿ ಲೋಕದಲ್ಲಿ ಇನ್ನು ಧರ್ಮ ನಿಯಂತ್ರಣವನ್ನು ಸಾಧಿಸಲಿ. ಅದಕ್ಕಾಗಿಯೇ ಸಂಕಲ್ಪಿಸ್ತೇನೆ. ಪ್ರಾರಂಭವಾಗಲಿ ಅವನ ಗತಿ ಪ್ರಾರಂಭವಾಗಲಿ.